ತುಳು ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ವಿಶ್ವ ತುಳು ಸಿನಿಮಾ ಪ್ರೀಮಿಯರ್ ಶೋ ಬಹಳ ಯಶಸ್ವಿಯಾಗಿ ಪೂರೈಸಿದ ಬೆನ್ನಲ್ಲೇ ಕರಾವಳಿ ಜಿಲ್ಲೆಯಾದ್ಯಂತ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ವೈಭವ್ ಫ್ಲಿಕ್ಸ್ ಅಡಿಯಲ್ಲಿ ಮ್ಯಾಂಗೋ ಪಿಕಲ್ ಬ್ಯಾನರ್ನಲ್ಲಿ ತಯಾರಾದ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಸಿನಿಮಾ ಬಿಡುಗಡೆಗೊಂಡ ಎಲ್ಲ ಟಾಕೀಸ್ ಮಾಲ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಮೇ 27ರಂದು ಶುಕ್ರವಾರ ಪುತ್ತೂರಿನ ಅರುಣಾ ಚಿತ್ರಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಿನಿಮಾ ಬಿಡುಗಡೆಯ ಕಾರ್ಯಕ್ರಮ ನಡೆಯಲಿದೆ. ಬಳಿಕ 10 ಗಂಟೆಗೆ ಪುತ್ತೂರಿನ ಸಿನಿಮಾ ಪ್ರಚಾರದ ಜಾಥಾ ರೋಡ್ ಶೋ ನಡೆಯಲಿದೆ. ಇದರಲ್ಲಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾದಲ್ಲಿ ಅಭಿನಯಿಸಿದ ಕಲಾವಿದರು ಭಾಗವಹಿಸಲಿದ್ದಾರೆ. ಮಂಗಳೂರಿನಲ್ಲಿ ರೂಪವಾಣಿ, ಭಾರತ್ ಮಾಲ್ನ ಬಿಗ್ ಸಿನಿಮಾಸ್, ಪಿವಿಆರ್ ಸಿನಿಪೋಲಿಸ್, ಉಡುಪಿಯಲ್ಲಿ ಕಲ್ಪನಾ, ಭಾರತ್ ಸಿನಿಮಾಸ್, ಮಣಿಪಾಲದ ಐನಾಕ್ಸ್, ಬೆಳ್ತಂಗಡಿಯಲ್ಲಿ ಭಾರತ್, ಸುಳ್ಯದಲ್ಲಿ ಸಂತೋಷ್, ಪುತ್ತೂರಿನಲ್ಲಿ ಅರುಣಾ, ಸುರತ್ಕಲ್ನಲ್ಲಿ ನಟರಾಜ್, ಸಿನಿ ಗ್ಯಾಲಕ್ಸಿ, ಕೊಪ್ಪದಲ್ಲಿ ಜಿಎಂಜಿ, ಕಾಸರಗೋಡಿನಲ್ಲಿ ಕೃಷ್ಣ, ಮೂಡಬಿದ್ರಿಯಲ್ಲಿ ಅಮರ, ಕಾರ್ಕಳದಲ್ಲಿ ಪ್ಲಾನೆಟ್, ರಾಧಿಕಾ ಮೊದಲಾದ ಚಿತ್ರಮಂದಿರಗಳಲ್ಲಿ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಸಿನಿಮಾವನ್ನ ಎಲ್ಲರೂ ಕುಟುಂಬ ಸಮೇತರಾಗಿ ವೀಕ್ಷಿಸುತ್ತಿದ್ದಾರೆ ಎಂದು ಸಿನಿಮಾದ ನಿರ್ಮಾಪಕರಾದ ಆನಂದ್ ಎನ್ ಕುಂಪಲ ಮತ್ತು ನಿರ್ದೇಶಕ ರಾಹುಲ್ ಅಮೀನ್ ತಿಳಿಸಿದ್ದಾರೆ. ಈ ವಾರ 2ನೇ ವಾರ ಪುತ್ತೂರಿಗೆ ಅರುಣಾ ಥಿಯೇಟರ್ಗೆ ಬರ್ತಾ ಇದೀವಿ. ಆದ್ರೆ ಪುತ್ತೂರಲ್ಲಿ ಅರುಣಾ ಥಿಯೇಟರ್ ನಲ್ಲಿ ಒಂದು ಗ್ರ್ಯಾಂಡ್ ರಿಲೀಸ್ ಮಾಡ್ತಾ ಇದೀವಿ. ನಾವು ಅತ್ಯಂತ ಅದ್ದೂರಿಯಾಗಿ ಒಂದು ರಿಲೀಸ್ ನ ಮಾಡ್ತಾ ಇದೀವಿ. ಉದ್ಘಾಟನಾ ಸಮಾರಂಭ ಮಾಡ್ತಾ ಇದೀವಿ. ಇದಕ್ಕೆ ಪುತ್ತೂರಿನಲ್ಲಿರುವಂತಹ ಎಲ್ಲ ಸಾರ್ವಜನಿಕರನ್ನು ಕೂಡ ನಾವು ಇನ್ವೈಟ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಪುತ್ತೂರಿನಲ್ಲಿ ಅರುಣಾ ಥಿಯೇಟರ್ ಏನಿದೆ, ಇಲ್ಲಿ ನಮ್ಮ ಸಿನಿಮಾದ ಮೊದಲ ಶೋ ಏನು ನಾವು ಅವತ್ತು ಮಾಡ್ತಾ ಇದೀವಿ, ಅದಕ್ಕೆ ಎಲ್ಲ ಸಾರ್ವಜನಿಕರನ್ನ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ವಿ. ಆ ಉದ್ಘಾಟನಾ ಸಮಾರಂಭದ ಅದ್ದೂರಿ ಸ್ಟಾರ್ಟ್ ಏನಿದೆ ಅದನ್ನ ನೋಡೋದಕ್ಕೆ ಪ್ರತಿಯೊಬ್ಬರು ಬಂದು ಸಹಕರಿಸಬೇಕು. ಒಂದು ಒಳ್ಳೆ ಸಿನಿಮಾನ ನಾವು ನಮ್ಮ ನಾಡಿಗೆ ನಾವು ನೀಡಿದೀವಿ. ಈ ಹೆಮ್ಮೆ ನಮಗಿದೆ. ಈ ಹೆಮ್ಮೆ ಇದು ತನ್ನಂತಾನೆ ಬಂದದ್ದಲ್ಲ, ಇದು ಜನರೇ ನಮಗೆ ಕೊಟ್ಟಿರುವಂತಹ ಹೆಮ್ಮೆ. ಯಾಕಂದ್ರೆ ವಿನೀತ್ ಹೇಳಿದಾಗೆ 11ಕ್ಕೂ ಹೆಚ್ಚಿನ ಬೇರೆ ರಾಷ್ಟ್ರಗಳಲ್ಲಿ ನಾವು ಸಿನಿಮಾನ ರಿಲೀಸ್ ಮಾಡಿದೀವಿ ಆಲ್ರೆಡಿ. ಅಂದ್ರೆ ಪ್ರೀಮಿಯರ್ ಶೋಗಳನ್ನ ಮಾಡಿದೀವಿ. ಅಲ್ಲಿವರೆಗೂ ನಾವು ನಮ್ಮ ಸಿನಿಮಾದ ಬಗ್ಗೆ ಹೇಳಿದ್ದು ತುಂಬಾ ಕಡಿಮೆ. ಯಾವಾಗ ಜನರೇ ನಮಗೆ ಅವರ ಆತ್ಮವಿಶ್ವಾಸವನ್ನು ಕೊಟ್ಟರು, ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು, ತದನಂತರ ನಮಗೆ ಬಂದಿರುವಂತಹ ಧೈರ್ಯ ಇದು. ಅದಕ್ಕಾಗಿ ವಿಜೃಂಭಣೆಯಾಗಿ ಎಲ್ಲ ಕಡೆಯಲ್ಲೂ ನಾವು ಇದರ ಆರಂಭ, ಇದರ ರಿಲೀಸ್ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಕಡೆಯಿಂದಲೂ ತುಂಬಾ ಪ್ರಶಂಸೆಗೆ ಪಾತ್ರ ಆಗಿರುವಂತಹ ಈ ಸಿನಿಮಾ ಏನಿದೆ, ಪ್ರತಿಯೊಬ್ಬರು ಈ ಸಿನಿಮಾವನ್ನ ನೋಡಬೇಕು. ನೋಡಿ ಹೇಗಿದೆ ಅನ್ನುವ ಒಂದು ಅನಿಸಿಕೆಯನ್ನು ನಮಗೆ ಹೇಳಬೇಕು. ಯಾಕಂದ್ರೆ ನಾವು ಎಲ್ಲ ಎಂಥೂಸಿಯಾಸ್ಟಿಕ್ ಸಿನಿಮಾ ಮೇಕರ್ಸ್. ನಮಗೆ ಗ್ರೋತ್ ಮುಖ್ಯ, ನಮಗೆ ಡೆವಲಪ್ಮೆಂಟ್ ಮುಖ್ಯ. ಯಾವ ರೀತಿ ನಿಮ್ಮ ಅನಿಸಿಕೆ ಇದೆ ಅದನ್ನ ಮೇಲೆ ನಾವು ಮುಂದಿನ ಚಿತ್ರಗಳನ್ನು ಕೂಡ ಮಾಡ್ತೀವಿ. ಈ ಪ್ರಾಮಿಸ್ ನಾವು ಯಾವಾಗಲೂ ಉಳಿಸ್ಕೋತೀವಿ. ಸೊ ಇನಿ ರಾಯ್ ಸೌಂಡ್ಸ್ ಅಂಡ್ ಲೈಟ್ಸ್ ನಮ್ಮ ಪುತ್ತೂರಿಗೂ ಒಂಜಿ ಅರುಣಾ ಥಿಯೇಟರ್ ನಮ್ಮ ರಿಲೀಸ್ ಮಾಡ್ತದಲ್ಲ. ಸೊ ನೇನು ಭಾರಿ ಒಂದು ವಿಜೃಂಭಣೆ ಮಾಡ್ತದಲ್ಲ, ಪ್ಲಾನ್ ಮಾಡ್ತದಲ್ಲ ಇವರು. ಸೊ ಅಂಚೆನೆ ಈ ಎಂಚ ಇನಾಗ್ರೇಷನ್ ಮಾಡ್ಕೊಂಡಾಗ ಸ್ಟಾರ್ಟಿಂಗ್ ನಮ್ಮ ಒಂದು ರ್ಯಾಲಿ ಇಟ್ಕೊಂಡು ರ್ಯಾಲಿ ಬಂದ ಒಂದು ಪ್ರೊಸೆಷನ್ ಆಯ್ತು ಮಾತಾ ಆರ್ಟಿಸ್ಟ್ ನಾಲ್ಕು ಬರ್ಬೇಕು ಆಯ್ತು ಒಟ್ಟಿಗೆ ಮೊತ್ತ ಈಗ ಒಂದು ಯೋಚನೆ ಮಾತ್ರ ಇತ್ತ ಇನ್ನೊಂದು ಬಗ್ಗೆ ಮಾತಾ ಸಂಘ ಸಂಸ್ಥೆದ ಏನ್ ಮಾತಾಡಲಿಲ್ಲ ಅಪ್ಲೇನ ವಿಷಯವೇನೇನಾದ್ರು ಮಾತಾಡಲಿತ್ತು ಒಂದು ಐದು ಒಟ್ಟಿಗೆ ನಮ್ಮ ಮೊತ್ತ ಶಾಸಕರೇನ ಮಠಂದೂರು ಕೇಂದ್ರ ಐದೊಟ್ಟಿಗೆ ಮಾಜಿ ಶಾಸಕ ಏನಂತಿದ್ರೆ ನಮ್ಮ ಸುತಾಲ ಶೆಟ್ಟಿ, ಐದೊಟ್ಟಿಗೆ SKP ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ಮತ್ತು ಅಧ್ಯಕ್ಷ ನಾಗೇಶ್ ಅಂಚೆ ಸ್ವಲ್ಪ ಈ ಪುತ್ತೂರು ಬಂದು ಕಲೆಗೆ ಮಸ್ತ್ ಬೆಲೆ ಕೊಟ್ಟು ಊರು ಆಯ್ತಾ. 3 ಮಸ್ತ್ ಜನ ಕಲಾವಿದರು ಸುಂದರೈ ಮಂದಾರ ಇಪ್ಪಾಡು, ಮಾನಾಜಾಗ ಇಪ್ಪಾಡು, ಅದನ್ನ ಮಾನಿದ ಚೇತನೈ ಮಾನಿ ಊರಲ್ಲಿ ಎತ್ತದ ಈ ಒಂಜಿ ಪೊರ್ಲದ ಶೋಭಾಯಾತ್ರೆ ಬಂದದ್ದು ಐದು ಬೊಕ್ಕ ನಮ್ಮ ರಿಲೀಸ್ ಬಂದು ನಮ್ಮ ಅರುಣಾ ಥಿಯೇಟರ್ ಕೊಂಚ ಮಲ್ಪನ ಒಂದು ಉದ್ಘಾಟನೆ ಮಲ್ಪನ ಮಾಡಿದ ಒಂಜಿ ವ್ಯವಸ್ಥೆ ನಮ್ಮ ಮಾತ್ರ ಕೊಯ್ಲಿನ ಬೊಕ್ಕ ಆಯ್ತಾ ಕಾರ್ಯಕ್ರಮಗಳು ನಡೆದು. ಈ ಸಿನಿಮಾವನ್ನ ನೋಡಿದವರೇ ನೋಡುತ್ತಿರುವುದು ಈ ಚಿತ್ರದ ಯಶಸ್ಸಿಗೆ ಒಂದು ಕಾರಣವಾಗಿದೆ. ಆರಂಭದಿಂದ ಅಂತ್ಯದವರೆಗೂ ಈ ಸಿನಿಮಾ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಈ ಸಿನಿಮಾ 11 ಹೊರ ದೇಶಗಳಲ್ಲಿ ಮತ್ತು ದೇಶದ 6 ಕಡೆಗಳಲ್ಲಿ ಪ್ರೀಮಿಯರ್ ಶೋ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತ್ತು. ವಿದೇಶದಲ್ಲಿರುವ ತುಳುವರು ಸಿನಿಮಾ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ವಾರ 27 ತಾರೀಕಿಗೆ ನಮ್ಮ ಥಿಯೇಟರ್ ತಿಕ್ಕೊಂಡುಂಡು 11 ದೇಶದಲ್ಲಿ ಪ್ರೀಮಿಯರ್ ಆದಂತಹ ಮೊದಲ ತುಳು ಚಿತ್ರ. ಅದೇ ರೀತಿ 1.5 ಕೋಟಿ ಜಾಸ್ತಿ ಬಜೆಟ್ ಹಾಕಿ ಮಾಡಿದಂತಹ ಮೊದಲ ತುಳು ಚಿತ್ರ ಇದಾಗಿರುತ್ತದೆ.
ಅದೇ ರೀತಿ ಬಿಡುಗಡೆಗೂ ಮುನ್ನ 5,000 ಜಾಸ್ತಿ ದೇಶ ಮತ್ತೆ ವಿದೇಶಗಳಲ್ಲಿ ನೋಡಿದಂತಹ ಮೊದಲ ತುಳು ಚಿತ್ರ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಆಗಿದೆ. ಆಮೇಲೆ ಬಿಡುಗಡೆ ಆದಂತಹ 20 ತಾರೀಕು ಅಂದ್ರೆ ಲಾಸ್ಟ್ ವೀಕ್ ಬಿಡುಗಡೆ ಆದಂತಹ ಈ ಸಿನಿಮಾ ಅದ್ದೂರಿಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಕಡೆಗಳಲ್ಲಿ. ಉಡುಪಿ, ಕಾರ್ಕಳ, ಅದೇ ರೀತಿ ಮಂಗಳೂರಿನಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಹಾಗಾಗಿ ಜನರ ಬಾಯಿಂದ ಬಾಯಿಗೆ ಈ ಸಿನಿಮಾ ಪ್ರಚಾರ ಆಗ್ತಾ ಇದೆ. ಹಾಗಾಗಿ ತುಂಬಾ ಸಂತೋಷ. ಈ ಒಂದು ಸಕ್ಸಸ್ ಅನ್ನೋದು ಈ ಜನರಿಗೆ ಆ ಸಿನಿಮಾ ಇಷ್ಟ ಆದ ತಕ್ಷಣ ಯಾವ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ ಅಂತ ಹೇಳಲಿಕ್ಕೆ ಇದೇ ಒಂದು ಉದಾಹರಣೆ. ಸಂಚಾದೆ ಪುತ್ತೂರು ಲಂಚನೆ ನಮ್ಮ ಬಾರಿ ಒಂಜಿ ಅದ್ದೂರಿ ಗ್ರ್ಯಾಂಡ್ ರಿಲೀಸ್ ಮಲ್ಪಡೊಂದು ನಮ್ಮ ಎನ್ನದ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳುವಿನಲ್ಲಿ ತಯಾರಾದ ದೊಡ್ಡ ಬಜೆಟ್ನ ಸಿನಿಮಾ ಆಗಿದೆ. ಈ ಸಿನಿಮಾಕ್ಕೆ 1.5 ಕೋಟಿ ರೂಪಾಯಿಗೂ ಮಿಕ್ಕಿ ಖರ್ಚಾಗಿದೆ. ಒಂದು ಮೊಟ್ಟೆಯ ಕತೆ ಚಿತ್ರತಂಡದ ನೇತೃತ್ವದಲ್ಲಿ ವೈಭವ್ ಫ್ಲಿಕ್ಸ್ ಅಡಿಯಲ್ಲಿ ಮ್ಯಾಂಗೋ ಪಿಕಲ್ ಬ್ಯಾನರ್ ಸಹಭಾಗಿತ್ವದಲ್ಲಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಚಿತ್ರ ನಿರ್ಮಾಣಗೊಂಡಿದೆ. ಈ ಚಿತ್ರವು ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದ್ದು, ಚಿತ್ರದ ಟೀಸರ್ 1,00,000ಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದು ತುಳು ಚಿತ್ರರಂಗದಲ್ಲಿ ಇತಿಹಾಸವನ್ನ ಸೃಷ್ಟಿಸಿ ಸಂಚಲನ ಮೂಡಿಸಿತ್ತು. ಅದ್ದೂರಿಯಾಗಿ ಮೂಡಿಬಂದ ಚಿತ್ರದ ಗೀತೆಯು ಕರಾವಳಿಯಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ತುಳು ಅಭಿಮಾನಿಗಳ ಪ್ರಶಂಸೆಗೆ ಪಾತ್ರವಾಗಿದೆ. ಚಿತ್ರದಲ್ಲಿ ಮದುವೆ ಮತ್ತು ಮದರಂಗಿ ಕಾರ್ಯಕ್ರಮದ ಕಥಾ ಹಂದರವನ್ನ ಹೊಂದಿದ್ದು, ನೈಜತೆಗೆ ಒತ್ತು ಕೊಟ್ಟು ಸುಂದರವಾಗಿ ಸೆರೆ ಹಿಡಿಯಲಾಗಿದೆ. ಕೌಟುಂಬಿಕ ಮನೋರಂಜನೆಯ ಜೊತೆಗೆ ಹಾಸ್ಯಕ್ಕೂ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಈ ಚಿತ್ರವನ್ನ ಯುವ ನಟ ರಾಹುಲ್ ಆಮೀನ್ ನಿರ್ದೇಶಿಸಿದ್ದು, ಆನಂದ್ ಎನ್ ಕುಂಪಲ ನಿರ್ಮಾಪಕರಾಗಿದ್ದಾರೆ. ಈ ಸಿನಿಮಾದ ಕಥೆಯನ್ನ ವಿನೀತ್ ಕುಮಾರ್ ಮತ್ತು ಸಂಭಾಷಣೆಯನ್ನ ಗಿರ್ಗಿಟ್ ಖ್ಯಾತಿಯ ಪ್ರಸನ್ನ ಶೆಟ್ಟಿ ಬೈಲೂರು ಬರೆದಿದ್ದಾರೆ. ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಪಡ್ಡಾಯ್ ಚಿತ್ರ ಖ್ಯಾತಿಯ ಕ್ಯಾಮರಾಮನ್ ವಿಷ್ಣು ಪ್ರಸಾದ್ ಅವರು ಚಿತ್ರೀಕರಿಸಿದ್ದಾರೆ. ಸಂಗೀತ ನಿರ್ದೇಶಕರಾಗಿ ಸೃಜನ್ ಕುಮಾರ್ ತೋನ್ಸೆ, ನವೀನ್ ಶೆಟ್ಟಿ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ. ಚಿತ್ರಕಥೆಯನ್ನ ವಿನೀತ್ ಕುಮಾರ್ ಹಾಗೂ ರಾಹುಲ್ ಆಮೀನ್ ಬರೆದಿದ್ದಾರೆ. ನಾಯಕರಾಗಿ ವಿನೀತ್ ಕುಮಾರ್, ನಾಯಕಿಯರಾಗಿ ಯಶಾ ಶಿವಕುಮಾರ್ ಹಾಗೂ ನಾಯಕಿ ಕರಿಷ್ಮಾ ಆಮೀನ್ ಅಭಿನಯಿಸಿದ್ದಾರೆ. ತಾರಾಂಗಣದಲ್ಲಿ ಹಾಸ್ಯ ದಿಗ್ಗಜರಾದ ನವೀನ್ ಡಿ ಪಟೇಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು ಹಾಗೂ ಸತೀಶ್ ಬಂದಲೆ, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ, ಮರ್ವಿನ್, ಉಮೇಶ್ ಮಿಜಾರ್, ರವಿ ರಾಮಕುಂಜ, ಚೈತ್ರ ಶೆಟ್ಟಿ ಹಾಗೂ ಇನ್ನಿತರ ಕಲಾವಿದರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಿ ಅಶೋಕ್ ಕುಮಾರ್, ಸುಹಾನ್ ಪ್ರಸಾದ್, ಪವನ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ, ಅರ್ಪಿತ್ ಅಡ್ಯಾರ್, ಅಜಯ್ ಪಾಳಿಕ, ಸೀತಾರಾಮ್ ಶೆಟ್ಟಿ ನಿರ್ಮಾಪಕರಾಗಿದ್ದಾರೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.